ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಲವು ಮೂಲಭೂತ ಸಮಸ್ಯೆಗಳ ಕಾರಣದಿಂದಾಗಿ ಸುದ್ದಿಯಲ್ಲಿದೆ. ಕ್ಷೇತ್ರದಲ್ಲಿ ಆರಾಧಿಸಲ್ಪಡುತ್ತಿರುವ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕಾಗಿ ದೇಶ ಹಾಗೂ ವಿದೇಶಗಳಿಂದ ಇಲ್ಲಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಈ ಕಾರಣಕ್ಕಾಗಿಯೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಸಲು ಮಾಸ್ಟರ್ ಪ್ಲಾನ್ ಯೋಜನೆಯನ್ನು ರೂಪಿಸಲಾಗಿದೆ. ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರಕ್ಕೆ ಭಕ್ತರು ಕೊಟ್ಟ ದೇಣಿಗೆಯ ಹಣವೇ ಕೋಟಿಗಟ್ಟಲೆ ಇದ್ದರೂ ಅದನ್ನು ಸರಿಯಾಗಿ ವಿನಿಯೋಗಿಸದ ಕಾರಣ ಇದೀಗ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಹಾಗೂ ಸ್ಥಳೀಯರಿಗೆ ಧೂಳು ಭಾಗ್ಯ ಹಾಗೂ ಕೆಸರು ಭಾಗ್ಯ ಸಿಗುವಂತಾಗಿದೆ. ದಕ್ಷಿಣ ಭಾರತದ ಹೆಸರಾಂತ ನೆಲಸಮ ಮಾಡಲಾಗಿದೆ. ಆದರೆ ನೆಲಸಮ ಮಾಡಿದ ಜಾಗದಲ್ಲಿ ರಸ್ತೆಯನ್ನು ನಿರ್ಮಿಸುವ ಕೆಲಸಕ್ಕೆ ಕೈ ಹಾಕದಿರುವುದು ಸಾರ್ವಜನಿಕರ ಹಾಗೂ ಭಕ್ತಾದಿಗಳ ಭಾರೀ ಆಕ್ರೋಶಕ್ಕೆ ಇದೀಗ ಕಾರಣವಾಗಿದೆ. ಭಕ್ತರು ದೇಣಿಗೆ ರೂಪದಲ್ಲಿ ನೀಡಿದ ಕೋಟ್ಯಂತರ ರೂಪಾಯಿ ದೇವಸ್ಥಾನದಲ್ಲಿ ಇರುವಾಗಲೂ ದೇವಸ್ಥಾನದ ಅಭಿವೃದ್ಧಿಗೆ ಮೀನಮೇಷ ಎಣಿಸುತ್ತಿರುವ ಧಾರ್ಮಿಕ ದತ್ತಿ ಇಲಾಖೆಯ ಉದಾಸೀನತೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಧೂಳಿನಿಂದ ರಸ್ತೆ ಬದಿಯಲ್ಲಿರುವ ಮನೆಗಳಿಗೆ ನುಗ್ಗುವ ಧೂಳು ಸ್ಥಳೀಯರ ಆರೋಗ್ಯದ ಮೇಲೂ ಪರಿಣಾಮ ಬೀರಲಾರಂಭಿಸಿದೆ. ಇಡೀ ಧೂಳುಮಯವಾಗಿದೆ. ಆದರೆ ಇದು ಇನ್ನೂ ಟೆಂಡರ್ ಆಗಲಿಲ್ಲ, ಯಾವುದು ಕಾಮಗಾರಿ ಸ್ಟಾರ್ಟ್ ಮಾಡಲಿಕ್ಕೆ. ಅದರ ಬಗ್ಗೆ ಆಡಳಿತ ಮಂಡಳಿ, ಮಾಸ್ಟರ್ ಪ್ಲಾನ್ ಸಮಿತಿ ಯಾವುದೇ ಒಂದು ಕ್ರಮ ಕೈಗೊಳ್ಳಲಿಲ್ಲ ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ನಾನು ಸ್ವತಃ ಕೇಳಿದ್ದೇನೆ, ರಕ್ತ ಅಗಿಯುವಂಥ ಕೆಲಸ ಶುರು ಮಾಡುವ ಇಲ್ಲ 10 ದಿವಸದಲ್ಲಿ ಆಗ್ತದೆ ಅಂತ ನಾನು ಅವಾಗಲೇ ಹೇಳಿದ್ದೇನೆ. PWD ಪ್ರೊಸೀಜರ್ ಪ್ರಕಾರ ಅರ್ತ್ ವರ್ಕ್ ಆದ ನಂತರ 6 ತಿಂಗಳಾದ ನಂತರ ಟೆಂಡರ್ ಕರೆಯುವಂಥದ್ದು ಅವರ ಪ್ರೊಸೀಜರ್. ನಾನು ಅವತ್ತೇ ಹೇಳಿದ್ದೇನೆ, ಇಷ್ಟು ಬೇಗ ಮಾಡಬೇಡಿ, ಜಾತ್ರೆ ಮೊದಲು ಈ ಥರ ಇಡೀ ಧೂಳುಮಯ ಆಗ್ತದೆ ಅಂತ. ಅದು ಅನಿವಾರ್ಯವು ಒಂದು ಲೆಕ್ಕದಲ್ಲಿ, ಯಾಕೆಂದರೆ ಅವರ ಪ್ರೊಸೀಜರ್ ಪ್ರಕಾರ ಇದು ಮಾಡಬೇಕು. ಆದರೆ ಈಗ ಏನಾಗಿದೆ, ಅದು ಒಂದು ಕಾಲು ವರ್ಷ ಆಯಿತು. ಇದರ ಬಗ್ಗೆ ಆಡಳಿತ ಮಂಡಳಿ ಯಾವ ಒಂದು ಮಟ್ಟಕ್ಕೆ ಇದು ಮಾಡಿದ್ದಾರೆ, ಕಮಿಷನರ್ ಆಗಲಿ, ದುಡ್ಡಿನ ಕೊರತೆ ಇಲ್ಲ ದೇವಸ್ಥಾನದಲ್ಲಿ. ಬರೇ ಒಂದು ಸರ್ಕಾರ ಅಪ್ರೂವಲ್ ತಗೊಂಡು ಕೊಡುವಂಥ ಇದು, ದುಡ್ಡಿನ ಕೊರತೆ ದೇವಸ್ಥಾನದಲ್ಲಿ ಇಲ್ಲ ಈ ಕಾಮಗಾರಿಗೆ. ಆದರೂ ನಮ್ಮ ಆಡಳಿತ ಮಂಡಳಿ ವೈಫಲ್ಯ ಅಂತ ಹೇಳಿ. ವಿಶ್ವದೆಲ್ಲೆಡೆ ತನ್ನ ಭಕ್ತ ಸಮೂಹವನ್ನು ಹೊಂದಿರುವ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರುವ ಭಕ್ತಾದಿಗಳು ಇಂದು ಮೂಗು ಮುಚ್ಚಿಕೊಂಡು ಕ್ಷೇತ್ರಕ್ಕೆ ಬರುವಂತಹ ಸ್ಥಿತಿ ನಿರ್ಮಾಣಗೊಂಡಿದೆ. ದೇವಸ್ಥಾನದ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಬಳಸಲು ಮೀನಮೇಷ ಎಣಿಸುತ್ತಿರುವ ಸರ್ಕಾರದ ವಿರುದ್ಧವೂ ಇದೀಗ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪ್ರವೀಣ್, V4 News 24/7 ಪುತ್ತೂರು.